ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕೋಸ್ಟಲ್ ಲೈಫ್ ವಿತ್ ರಕ್ಷಾ ಕಟೀಲ್ ಯೂಟ್ಯೂಬ್ ಚಾನಲ್. ಇವತ್ತೊಂದು ಗಣಪನಿಗೆ ಪ್ರಿಯವಾದ ಸಿಹಿ ಕಡುಬು ಮತ್ತು ಮೋದಕವನ್ನು ಯಾವ ರೀತಿಯಾಗಿ ಮೋಲ್ಡ್ ಇಲ್ಲದೆ ಮಾಡುವುದು ಅಂತ ನೋಡುವ. ತುಂಬಾ ಈಸಿಯಾದ ರೆಸಿಪಿ ಕೂಡ ಇದು, ತುಂಬಾ ಈಸಿಯಾಗಿ ಮಾಡ್ಬೋದು. ಯಾವ ರೀತಿಯಾಗಿ ಮಾಡೋದು ಅಂತ ಒಮ್ಮೆ ನೋಡೋ ಬನ್ನಿ. ಮೊದಲಿಗೆ ಒಂದು ಪಾತ್ರೆಗೆ 2 ಕಪ್ಪಷ್ಟು ನೀರನ್ನು ಬಿಸಿ ಮಾಡಲಿಕ್ಕೆ ಇಡಬೇಕು ನಾವು. ನಾನಿಲ್ಲಿ 2 ಕಪ್ ನೀರನ್ನು ಹಾಕಿಕೊಳ್ತಿದ್ದೇನೆ. ನಾವು ಯಾವ ಕಪ್ಪಲ್ಲಿ ನೀರು ತಗೊಳ್ತೇವೆ ಅದೇ ಕಪ್ಪಲ್ಲಿ ಅಕ್ಕಿ ಹಿಟ್ಟನ್ನು ಹಾಕಿಕೊಳ್ಬೇಕು. ನೋಡಿ, ನೀರು ಸ್ವಲ್ಪ ಬಿಸಿ ಆಗ್ತಾ ಬರುವಾಗ ಇದಕ್ಕೆ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸ್ವಲ್ಪ ಸೇರಿಸ್ಕೊಳ್ಬೇಕು. ಹಾಗೆ 1 ಟೀ ಸ್ಪೂನ್ ತುಪ್ಪವನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಬೇಕು. ಯಾಕಂದರೆ ಹಿಟ್ಟು ಕೂಡ ಕರೆಕ್ಟಾಗಿ ಬರ್ತದೆ ನಮಗೆ ಈ ರೀತಿ ಹಾಕೋದ್ರಿಂದ ತುಪ್ಪ. ನಂತರ ನೋಡಿ, ಯಾವ ಕಪ್ಪಲ್ಲಿ ನಾನು ನೀರು ಹಾಕಿದ್ದೇನೆ ಅದೇ ಕಪ್ಪಲ್ಲಿ 1.5 ಕಪ್ಪಷ್ಟು ನಾನು ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ತಿದ್ದೇನೆ. 2 ಕಪ್ ನೀರಿಗೆ 1.5 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ನಾನು ಇಲ್ಲಿ ತಗೊಂಡಿದ್ದೇನೆ. ಇನ್ನು ಕರೆಕ್ಟಾಗಿ ಒಮ್ಮೆ ಮಿಕ್ಸ್ ಮಾಡುವ. ನೋಡಿ, ಈಗ ಕರೆಕ್ಟಾಗಿ ನೀರನ್ನೆಲ್ಲ ಎಳ್ಕೊಂಡಿದೆ ಅಕ್ಕಿ ಹಿಟ್ಟು. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡುವ. ನೋಡಿ, ಇದೀಗ ಆಗಿದೆ. ಇದನ್ನು ಸ್ವಲ್ಪ ಹೊತ್ತು ಹಾರಲಿಕ್ಕೆ ಬಿಡುವ. ನಂತರ ನೋಡಿ, ಇದನ್ನೊಮ್ಮೆ ಸರಿಯಾಗಿ ನಾದಿಸ್ಕೊಂಡು ಒಂದು ಉಂಡೆಯ ಗಾತ್ರಕ್ಕೆ ಮಾಡಿ ಇಟ್ಟರೆ ನಮಗೆ ಹೂರಣ ಇದು ಹಿಟ್ಟು ತೆಗಿಲಿಕ್ಕೆ ಸುಲಭ ಆಗ್ತದೆ. ಯಾಕಂದರೆ ಮೋದಕ ಮತ್ತು ಸಿಹಿ ಕಡುಬಿಗೆ ಒಂದೇ ಹಿಟ್ಟು ಸಾಕಾಗ್ತದೆ ನಮಗೆ. ಹಾಗಾಗಿ ಕರೆಕ್ಟಾಗಿ ಒಡೆಯದಾಗಿ ನೋಡಿ ಈ ರೀತಿಯಾಗಿ ಮಾಡಿ ಇಟ್ಟುವ, ನಾದಿಸಿ. ನಂತರ ಇದಕ್ಕೊಂದು ಸ್ಟಫಿಂಗನ್ನು ಕೂಡ ರೆಡಿ ಮಾಡುವ. 2 ಟೇಬಲ್ ಸ್ಪೂನ್ ಅಷ್ಟು ನಾನು ನೆಲಕಡಲೆಯನ್ನು ಹುರಿದು ತಗೊಂಡಿದ್ದೇನೆ. ನೋಡಿ, ಇದೇ ಮಿಕ್ಸಿ ಜಾರಿಗೆ ಸ್ವಲ್ಪ ಬಿಳಿ ಎಳ್ಳನ್ನು ಕೂಡ ನಾನು ಹುರಿದು ತಗೊಂಡಿದ್ದೇನೆ. 1-2 ಟೀ ಸ್ಪೂನಷ್ಟು ಆಗ್ಬೋದು. ಹಾಗೆ 1 ಟೀ ಸ್ಪೂನಷ್ಟು ಗಸಗಸೆಯನ್ನು ಕೂಡ ಹುರಿದು ತಗೊಂಡಿದ್ದೇನೆ. ಸ್ವಲ್ಪ ಹುರಿದ್ರೆ ಸಾಕು. ಇದನ್ನು ತರಿಯಾಗಿ ರುಬ್ಬಿ ತಂದರೆ ಆಯಿತು. ನೋಡಿ, ಇಷ್ಟೇ ಸಾಕಾಗ್ತದೆ. ನಂತರ ಒಂದು ಪಾತ್ರೆಗೆ ನಾನಿಲ್ಲಿ 1/2 ಕಪ್ಪಷ್ಟು ಬೆಲ್ಲವನ್ನು ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಕರಗಲಿಕ್ಕೆ ಬಿಡುವ. ಇಲ್ಲಿ ಪಾಕ ಏನು ಬರೋದು ಬೇಡ, ಇದು ಖಾಲಿ ಕರಗಿದ್ರೆ ಆಯಿತು. ನಂತರ ನೋಡಿ, ಇಲ್ಲಿ ಬೆಲ್ಲದ ಪಾಕ ಎಲ್ಲ ಕರಗಿದೆ ನೋಡಿ ಬೆಲ್ಲ. ನಂತರ ನಾವು ಯಾವ ಕಪ್ಪಲ್ಲಿ ಬೆಲ್ಲ ತಗೊಂಡಿದ್ವಿ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಹಸಿ ತೆಂಗಿನ ತುರಿಯನ್ನು ಕೂಡ ತಗೊಂಡು ಇದಕ್ಕೆ ಸೇರಿಸಿ ಸರಿಯಾಗಿ ಮಿಶ್ರಣ ಮಾಡಬೇಕು. ಇಲ್ಲಿ ಒಣ ಕೊಬ್ಬರಿಯನ್ನು ಕೂಡ ತಗೊಳ್ಬೋದು. ನಾನಿಲ್ಲಿ ಹಸಿ ಕೊಬ್ಬರಿಯನ್ನು ಹಾಕಿಕೊಂಡಿದ್ದೇನೆ. ಸ್ವಲ್ಪ ಹೊತ್ತು ಹೀಗೆ ಮಿಶ್ರಣ ಮಾಡ್ತಾ ಬರುವ. ನೋಡಿ, ಈಗ ಸ್ವಲ್ಪ ನೀರೆಲ್ಲ ಬಿಟ್ಕೊಂಡಿದೆ. ನೋಡಿ, ಈಗ ನಾವು ಮಿಕ್ಸ್ ಮಾಡಿ ರುಬ್ಬಿ ತಂದಂತಹ ನೆಲಕಡಲೆಯ ಮಿಶ್ರಣವನ್ನು ಇದಕ್ಕೆ ಸೇರಿಸಿಕೊಳ್ಳುವ. ಕರೆಕ್ಟಾಗಿ ಒಮ್ಮೆ ಮಿಕ್ಸ್ ಮಾಡಿದರೆ ಆಯಿತು. ನೋಡಿ, ಈಗ ಒಂದು ಸ್ವಲ್ಪ ಏಲಕ್ಕಿಯನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಿದ್ದೇನೆ. ಹಾಗೆಯೇ 1 ಟೀ ಸ್ಪೂನಷ್ಟು ತುಪ್ಪವನ್ನು ಕೂಡ ಹಾಕಿಕೊಳ್ತಿದ್ದೇನೆ. ಇದನ್ನೊಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡುವ. ನೋಡಿ, ಈಗ ಕರೆಕ್ಟಾಗಿದೆ ನಮ್ಮ ಹೂರಣ ಕೂಡ. ಇಷ್ಟಾದರೆ ಸಾಕಾಗ್ತದೆ. ರೆಡಿ ಆಯಿತು ಈಗ ನಮ್ಮ ಹೂರಣ. ನಂತರ ಈಗ ಸಿಹಿ ಕಡುಬಿಗೆ ನಾವು ಯಾವ ರೀತಿ ಮಾಡೋದು ಅಂತ ಒಮ್ಮೆ ನೋಡ್ಕೊಂಡು ಬರುವ. ನೋಡಿ, ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಈ ರೀತಿಯಾಗಿ ಸ್ವಲ್ಪ ಕೈಯಲ್ಲಿ ಹೀಗೆ ನಾದಿಸ್ತಾ ಬರಬೇಕು. ಹಾಗೆ ಉಂಡೆಯ ಗಾತ್ರಕ್ಕೆ ಮಾಡಿ ಸ್ವಲ್ಪ ಕೈಯನ್ನು ಹೀಗೆ ತಟ್ಟಿ ಸ್ವಲ್ಪ ಪ್ರೆಸ್ ಮಾಡಬೇಕು. ನಂತರ ಈ ಬಾಳೆ ಎಲೆಯನ್ನು ಇದರ ಮೇಲೆ ಮುಚ್ಚಿ ಒಂದು ಪ್ಲೇಟನ್ನು ಹೀಗೆ ಇಟ್ಟು ಪ್ರೆಸ್ ಮಾಡಬೇಕು. ಯಾಕಂದರೆ ಒಂದೇ ಶೇಪಲ್ಲಿ ಬರ್ತದೆ ರೌಂಡು ನಮ್ಮದು ಈ ರೀತಿ ಪ್ರೆಸ್ ಮಾಡೋದ್ರಿಂದ. ನೋಡಿ ಕರೆಕ್ಟಾಗಿ ಬಂದಿದೆ.
ನಂತರ ಈ ಹೂರಣವನ್ನು ಎಷ್ಟು ಬೇಕೋ ಅಷ್ಟು ನಾವು ಹಾಕಿಕೊಳ್ಬೇಕು ಇದಕ್ಕೆ. ನೋಡಿ, ಹಾಕಿಕೊಂಡು ಈ ರೀತಿಯಾಗಿ ಸ್ವಲ್ಪ ಪ್ರೆಸ್ ಮಾಡಿದರೆ ಆಯಿತು. ತುದಿಯನ್ನು ಎಲ್ಲಿಯೂ ಕೂಡ ಹೊರಗಡೆ ಬರಲ್ಲ ಈ ರೀತಿ ಮಾಡೋದ್ರಿಂದ. ನೋಡಿ, ಬೆಲ್ಲದ ಹೂರಣ ಎಲ್ಲಿಯೂ ಕೂಡ ಹೊರಗಡೆ ಸ್ಪ್ರೆಡ್ ಆಗೋದಿಲ್ಲ, ಕರೆಕ್ಟಾಗಿ ಬಂದಿದೆ. ಸ್ವಲ್ಪ ಪ್ರೆಸ್ ಮಾಡಿದರೆ ಆಯಿತು. ಇನ್ನೆಲ್ಲವನ್ನು ಕೂಡ ಮಾಡಿಕೊಂಡು ಬರುವ ನಂತರ ನೋಡಿ, ಈಗ ಮೋದಕ ಮಾಡಲಿಕ್ಕೆ ಇನ್ನೊಂದು ನಾನು ಸಣ್ಣ ಉಂಡೆಯನ್ನು ಈ ರೀತಿಯಾಗಿ ಮಾಡಿಕೊಂಡಿದ್ದೇನೆ ನೋಡಿ. ನಂತರ ಒಂದು ಲೋಟವನ್ನು ತಗೊಂಡು, ಯಾವ ರೀತಿಯಾದ ಸಣ್ಣ ಒಂದು ಲೋಟವನ್ನು ತಗೊಂಡು ಈ ರೀತಿಯಾಗಿ ಪ್ರೆಸ್ ಮಾಡಬೇಕು. ಲೋಟದ ತುದಿಗೆ ಸ್ವಲ್ಪ ಎಣ್ಣೆ ಇಲ್ಲದೆ ತುಪ್ಪ ಸವರಿಕೊಳ್ಳಿ. ನೋಡಿ, ಈ ರೀತಿಯಾಗಿ ಬಟ್ಟಲಿನ ಥರ ಒಂದು ಶೇಪ್ ಕೊಡಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ಒಂದೇ ಈ ಥರ ನಿಲ್ತದೆ ನೋಡಿ, ನಮಗೆ ಈಸಿ ಕೂಡ ಆಗ್ತದೆ. ಹೀಗೆ ಸ್ವಲ್ಪ ತಿರುಗಿಸಿದ್ರೆ ಆಯಿತು, ಬರ್ತದೆ ಅದು. ಪ್ರೆಸ್ ಮಾಡಿದರೆ ಆಯಿತು ನೋಡಿ. ನಂತರ ಹೂರಣವನ್ನು ಸ್ವಲ್ಪ ಸೇರಿಸಿಕೊಳ್ಳುವ, ಜಾಸ್ತಿ ಕೂಡ ಹಾಕಬಾರ್ದು. ನಂತರ ನೋಡಿ, ಈ ರೀತಿಯಾಗಿ ಕೈಯಲ್ಲಿ ತಿರುಗಿಸ್ತಾ ಮೆಲ್ಲನೆ ತಿರುಗಿಸ್ತಾ ಬರಬೇಕು. ಈ ರೀತಿಯಾಗಿ ಶೇಪ್ ಕೊಟ್ಟರೆ ಆಯಿತು. ಕೆಲವೊಮ್ಮೆ ದೊಡ್ಡ ಮೋದಕ ಕೂಡ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡಿದ್ದೇನೆ. ಸಣ್ಣ ಮೋದಕ ಕೂಡ ಮಾಡ್ಬೋದು. ನಂತರ ಒಂದು ಸ್ಪೂನಿನ ಸಹಾಯದಿಂದ ಈ ರೀತಿಯಾಗಿ ಒಂದು ಡಿಸೈನ್ ಥರ ಮಾಡಿದರೆ ಆಯಿತು. ನಮ್ಮ ಮೋದಕ ಕೂಡ ರೆಡಿ ಆಯಿತು ನೋಡಿ. ತುಂಬಾ ಈಸಿಯಾಗಿ ಮೋಲ್ಡ್ ಇಲ್ಲದೆ ಈ ರೀತಿಯಾಗಿ ಮಾಡ್ಬೋದು. ಇದು ಕೂಡ ತುಂಬ ಸುಲಭದ ಮೆಥಡ್. ನಂತರ ಇಲ್ಲಿ ನೋಡಿ, ಒಳಗೆ ಹಾಕಿದ ಹೂರಣ ಕೂಡ ಎಲ್ಲಿಯೂ ಕೂಡ ಸ್ಪ್ರೆಡ್ ಆಗೋದಿಲ್ಲ. ಯಾವ ರೀತಿಯಾಗಿ ಕರೆಕ್ಟಾಗಿ ಎರಡಲ್ಲಿಯೂ ಕೂಡ ನಿಂತಿದೆ ನೋಡಿ. ತುಂಬಾ ಈಸಿಯಾಗಿ ಮಾಡಿಕೊಳ್ಬೋದು. ಇನ್ನಿದನ್ನು ಬೇಯಲಿಕ್ಕಿಡುವ. ನೋಡಿ, ಈಗ ಬೇಯಲಿಕ್ಕೆ ಇಡ್ತಿದ್ದೇನೆ. ಒಂದು 15 ನಿಮಿಷ ಬೆಂದರೆ ಸಾಕಾಗ್ತದೆ. ಈಗ ಒಂದು 15 ನಿಮಿಷ ಆಯಿತು ನೋಡಿ. ನಮ್ಮ ಮೋದಕ ಮತ್ತು ಸಿಹಿ ಕಡುಬು ತುಂಬ ಒಳ್ಳೆಯದಾಗಿ ಬಂದಿದೆ. ಎಲ್ಲಿಯೂ ಕೂಡ ನಮ್ಮ ಹೂರಣವನ್ನು ಬಿಟ್ಕೊಂಡಿಲ್ಲ ನೋಡಿ, ಕರೆಕ್ಟಾಗಿ ಬಂದಿದೆ. ಯಾವ ರೀತಿಯಾಗಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್. ಹಾಗೆಯೇ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ನನ್ನ ಇವತ್ತಿನ ರೆಸಿಪಿ ಯಾವ ರೀತಿಯಾಗಿ ಬಂದಿದೆ ಅಂತ ಒಂದು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಹೊಸ ರೆಸಿಪಿಗಳೊಂದಿಗೆ ನಿಮ್ಮ ಜೊತೆ ಸಿಗ್ತೇನೆ. ಎಲ್ಲರಿಗೂ ಕೂಡ ಶುಭ ದಿನ.